ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ರುಚಿಕರವಾದಂಥ ಅಡುಗೆಗಳು ತಯಾರಾಗಬೇಕು. ಮಧ್ಯಾಹ್ನದ ಹೊತ್ತು ಹೊಟ್ಟೆ ಬೇರೆ ಚುರು ಚುರು ಅಂತ ಇದೆ. ಸೊ ಇಂಥ ಸಮಯದಲ್ಲಿ ರುಚಿಕರವಾದಂಥ ಖಾದ್ಯಗಳು ಕೂಡ ತಯಾರಾಗ್ತಾ ಇದ್ದರೆ ಆಹಾ ಸೊನೆಪೆ ಸುಹಾಗ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಷ್ಮಿತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸುಷ್ಮಿತಾ. ನಮಸ್ತೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಕಳೆದ ಸರಿ ಬಂದಾಗ ಏನೋ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್, ಅದು ಕೂಡ ಟ್ರೆಡಿಷನಲ್ ರೆಸಿಪಿ ಅಲ್ವಾ ಹೇಳ್ಕೊಟ್ಟಿದ್ರಿ. ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ಹಾಗೆ ಖುಷಿ ಆಯ್ತು ತುಂಬಾ. ವೆರಿ ನೈಸ್. ಸೊ ನಮಗೂ ಕೂಡ ಒಳ್ಳೆ ಟ್ರೆಡಿಷ್ನಲ್ ಅಡುಗೆ ಎಲ್ಲ ಕಲಿಯೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೇಕು, ತುಂಬ ಖುಷಿ ಆಗುತ್ತೆ. ಸೊ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀವಿ? ಇವತ್ತು ನಾನು ಬೆಲ್ಲದ ಇಡ್ಲಿ ಮಾಡ್ತಾ ಇದ್ದೆ. ಬೆಲ್ಲದ ಇಡ್ಲಿಯಾ? ಹೌದು. ಸೊ ಗಟ್ಟಿ ಅಲ್ವಾ? ಗಟ್ಟಿ ಅಲ್ಲ, ಇಡ್ಲಿ. ಡಿಫ್ರೆಂಟ್. ಇದು ಕೂಡ ಹಳೆ ಕಾಲದ ರುಚಿ. ಈಗ ಹೊಸ ಹೊಸ ರುಚಿ ಬಂದ ಮೇಲೆ ನಮ್ಮ ಹಳೆ ಕಾಲದ ರುಚಿ ಎಲ್ಲ ನೆನಪಲ್ಲಿ ಇರುವುದಿಲ್ಲ. ಸೊ ಅದನ್ನೊಮ್ಮೆ ಮೆಲುಕು ಹಾಕುವಂತ ನಾನು ಈ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೇನೆ. ವೆರಿ ನೈಸ್. ಸೊ ಸೂಪರ್. ನಿಮ್ಮ ಮಾತಿನಂತೆ ಅದು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ. ಸೊ ಬನ್ನಿ ಕಿಚನ್ಗೆ ಹೋಗೋಣ. ಓಕೆ, ಶೋರ್. ಎಸ್, ಈಗ ಫಸ್ಟ್ಗೆ ಬೆಲ್ಲದ ಇಡ್ಲಿ. ಸೊ ನಾನು ಸ್ವೀಟ್ ಇಡ್ಲಿ ಅನ್ಕೊಂಡೆ. ಬೆಲ್ಲದ ಇಡ್ಲಿ. ಸೊ ಹೇಗೆ ಶುರು ಮಾಡೋದು? ಇದೇನಾದ್ರೂ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಗೆ? ಇಲ್ಲ ಇಲ್ಲ ಇಲ್ಲ, ಬೆಳಗಿನ ತಿಂಡಿಗೆ ಮಾಡ್ಬೋದು ನಾವು. ಮತ್ತೆ ಕ್ವಿಕ್ ಆಗಿ ಆಗ್ತದೆ. ರಾತ್ರಿ ಪ್ಲಾನ್ ಮಾಡಿರ್ಬೇಕು. ಅಕ್ಕಿಯನ್ನು ಒಂದು 4 hours ನೆನೆ ಇಡ್ಬೇಕು. ಆನಂತರ ಬೆಳಿಗ್ಗೆ ನಾವು ಕಡೆದು ಮಾಡ್ಬೋದು. ಓಕೆ. ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತದೆ. ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತದೆ. ಅಂದ್ರೆ ರಾತ್ರಿ ರುಬ್ಬಿ ಇಟ್ಕೊಳ್ಬೇಕಾ? ಇಲ್ಲ ಇಲ್ಲ, ರಾತ್ರಿ ರುಬ್ಬಿ ಇಟ್ಕೊಳ್ಬೇಕಾಗಿಲ್ಲ. ಅಕ್ಕಿಯನ್ನು ನೆನೆ ಹಾಕ್ಬೇಕು ರಾತ್ರಿ. ಬೆಳಿಗ್ಗೆ ಫರ್ಮೆಂಟೇಷನ್ ಏನಿಲ್ಲ? ಇಲ್ಲ ಇಲ್ಲ, ಫಾರ್ಮೆಂಟೇಷನ್ ಇಲ್ಲ. ಆಗಲೇ ಕ್ವಿಕ್ ಆಗಿ ಮಾಡ್ಬೋದು, ತಕ್ಷಣವೇ ಮಾಡ್ಕೊಳ್ಬಹುದು. ಸರಿ, ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲಿಗೆ ನಾವು ಇಡ್ಲಿ ಪಾತ್ರೆಯನ್ನು ಒಲೆ ಮೇಲೆ ಇಡಬೇಕು. ದೊಡ್ಡದು ಇಡ್ಲಿ ಪಾತ್ರೆ ಇಟ್ಕೊಂಡ್ ಬಂದಿದ್ರಿ? ಹೌದು. ಸೊ ಗ್ಯಾಸ್ ಆನ್ ಮಾಡ್ಲಾ? ದೊಡ್ಡದಾದ್ರೆ ಕಾಣ್ತದೆ ಬೇಗ. ಸೊ ತುಂಬಾ ಜನಕ್ಕೆ ಮಾಡ್ಕೊಳ್ಳೋದಾದ್ರೆ 2 ಲೇಯರ್ ಇಟ್ಟು ಮಾಡಬಹುದು ತುಂಬಾ ಜನಕ್ಕೆ. ಇಲ್ಲಿ ನಾನು ಸ್ವಲ್ಪ ಮಾಡುವುದು, ಹಾಗಾಗಿ ಒಂದೇ ಲೇಯರ್ ಅಲ್ಲಿ ಮಾಡ್ತಾ ಇದ್ದೇನೆ. ಓಕೆ. ಸೊ ಈ ರೀತಿಯಾಗಿ ಫಸ್ಟ್ ನೀರು ಹಾಕೊಂಡಿದ್ದೀರಾ? ಮೊದಲಿಗೆ ನೀರು ಹಾಕೊಂಡಿದ್ದೇನೆ. ಸರಿ. ನೀರು ಕುದಿ ಬರಬೇಕು. ಅಲ್ಲಿ ತನಕ ನಾವು ಮಿಕ್ಸಿಯಲ್ಲಿ ರುಬ್ಬೋಣ. ರುಬ್ಕೊಳ್ಳೋದಕ್ಕೆ. ಓಕೆ, ಡನ್. ಮೊದಲಿಗೆ ಅಕ್ಕಿ ತಗೊಳ್ತಿದ್ದೇನೆ. ನಾನು 1 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ, ಬೆಳ್ತಿಗೆ ಅಕ್ಕಿ. ಸೊ ಅಕ್ಕಿ ರುಬ್ಕೊಳ್ಳೋದಕ್ಕೆ ಇದು 4 ಗಂಟೆ ಕಾಲ ನೆನೆಸಿಟ್ಟಿದ್ದೀರಿ? ಹೌದು ಹೌದು. ಬೆಳ್ತಿಗೆ ಅಕ್ಕಿ ಮಾತ್ರ? ಬೆಳ್ತಿಗೆ ಅಕ್ಕಿ ಮಾತ್ರ. ಮತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡಬಹುದು ಇದನ್ನು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಬೆಳ್ತಿಗೆ ಅಕ್ಕಿಯೇ ಬರೀ ಹಾಕೊಂಡ್ರೆ ಅದು ಇಡ್ಲಿದು ಕನ್ಸಿಸ್ಟೆನ್ಸಿ ಬರುತ್ತಾ? ಅಂದ್ರೆ ಇಡ್ಲಿಯದ್ದು ಕನ್ಸಿಸ್ಟೆನ್ಸಿ ಅಲ್ಲ ಇದು ಸ್ವಲ್ಪ ನಾವು ನೀರ್ ದೋಸೆ ಹದಕ್ಕೆ ಇಡಬೇಕು. ಸ್ವಲ್ಪ ನೀರಾಗಿರ್ಬೇಕು ಇದ್ರದ್ದು ಬ್ಯಾಟರ್. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಮತ್ತೆ ನಮಗೆ ಫೈನಲಿ
ಹಾಕ್ಲಿಕ್ಕೆ ಉಂಟು. ಸ್ವಲ್ಪ ಹಾಕಿ ಸ್ವಲ್ಪ ಇಡ್ತಾ ಇದ್ದೇನೆ ನಾನು. ಒಂದು 3 to ಮತ್ತೆ ಮತ್ತೆ ಪುನಃ ಬೇಕು. ಒಂದು 3 to 4 ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ. ಮತ್ತೆ ಬೆಲ್ಲ ತುಂಬಾ ಬೇಕು. ಹೌದು, ಸ್ವೀಟ್. ಮತ್ತೆ ರುಚಿಗೆ ಅನುಗುಣವಾಗಿ ನಾವು ಹಾಕ್ಕೊಳ್ಬಹುದು. ಕೆಲವರಿಗೆ ತುಂಬಾ ಸ್ವೀಟ್ ಇಷ್ಟ ಇರ್ತದೆ, ಸ್ವಲ್ಪ ಕಡಿಮೆ ಇಷ್ಟ ಇರ್ತದೆ ಕೆಲವರಿಗೆ. ಸೊ ನಮ್ಮ ಸ್ವೀಟಿಗೆ ಅನುಗುಣವಾಗಿ ಹಾಕ್ಕೊಳ್ಬಹುದು. ಇದು ಈಗ ಹೆಚ್ಚಿಗೆ ಆಗೋದಿಲ್ವಾ? ಇಲ್ಲ, ಕರೆಕ್ಟ್ ಆಗ್ತದೆ. ನಾನು 1 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 1/4 ಭಾಗದಷ್ಟು ಬೆಲ್ಲ, 1/4 ಭಾಗದಷ್ಟು ತೆಂಗಿನ ತುರಿ, ಉಪ್ಪು ಹಾಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಬೆಲ್ಲ ಹಾಕ್ತಿದ್ದೇವೆ, ಅದರಲ್ಲಿ ಸ್ವಲ್ಪ ಉಪ್ಪಿರ್ತದೆ. ಮತ್ತೆ ಏಲಕ್ಕಿ 2, ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ತೇನೆ. ಎಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ? ಒಂದು ಅರ್ಧ ಕಪ್ ಅಷ್ಟು. ಅರ್ಧ ಕಪ್ನಷ್ಟು. ಹೌದು, ಮತ್ತೆ ಬೆಲ್ಲ ನೀರು ಬಿಡುತ್ತೆ. ಸಾಕು, ಈಗ ಸಾಕು. ಫೈನ್ ಪೇಸ್ಟ್ ಆಗ್ಬೇಕು. ಹೌದು, ಫೈನ್ ಆಗಿ. ಓಕೆ, ನಮ್ಮ ಬ್ಯಾಟರ್ ರೆಡಿ ಆಗಿದೆ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ. ನೀರು ದೋಸೆಯ ಹದ ಬರಬೇಕು. ನೀರು ದೋಸೆ ಹದ. ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಆಯಿಲ್ ಬೇಕು. ಸೊ ಇದಕ್ಕೆ ಹಾಕೊಳ್ಳೋದಾ? ಕಪ್ಗೆ? ಹೌದು, ಕಪ್ಗೆ ಹಾಕ್ತೇವೆ. ಸರಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಾನೆಲ್ಲದಕ್ಕೆ ಇದರಲ್ಲಿಯೇ ಸ್ಪ್ರೆಡ್ ಮಾಡ್ತೇನೆ. ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಹಾಕ್ಬೇಕು ಸ್ವಲ್ಪ. ಸೊ ಇನ್ನೂ ತೆಳುವಾಗಬೇಕಾ? ಸ್ವಲ್ಪ. ಇಡ್ಲಿ ಹೇಗೆ ಬರುತ್ತೆ ಅಂತ ನನಗಂತೂ ತುಂಬ ಕುತೂಹಲ ಇದೆ ಆ್ಯಕ್ಚುಲಿ. ತುಂಬ ಸಾಫ್ಟ್ ಆಗಿ ಬರ್ತದೆ. ಈ ಹದಕ್ಕೆ ಇರಬೇಕು, ಜಾಸ್ತಿ ದಪ್ಪ ಇರಬಾರ್ದು. ಹೀಗೆ ತೆಳುವಾಗಿ ಇರಬೇಕು ಬ್ಯಾಟರ್. ನಮ್ಮ ನೀರು ಕೂಡ ಕಾಯ್ತಾ ಬಂದಿದೆ, ಕುದಿತಾ ಇದೆ ಆ್ಯಕ್ಚುಲಿ. ಸ್ಟೀಮ್, ಒಳ್ಳೆ ಸ್ಟೀಮ್ ಬಂದಿದೆ. ಇರ್ಬೋದು. ಇಡ್ಲಿ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಇಷ್ಟೇ ಹಾಕ್ಲಿಕ್ಕೆ, 1/4 ಭಾಗದಷ್ಟು. ಸ್ವಲ್ಪವೇ ಹಾಕೊಳ್ಳೋದು, ಸ್ವಲ್ಪನೇ ಹಾಕ್ಲಿಕ್ಕೆ. 1 ಕಪ್ ಇದೀಗ ಎಷ್ಟೊತ್ತು? ಇದು ಒಂದು 5 ಮಿನಿಟ್ಸ್. 5 ಮಿನಿಟ್ಸ್ ಸಾಕು. ಸೊ 5 ಮಿನಿಟ್ಸ್ ಅಲ್ಲೇ ಆಗುತ್ತೆ. 5 ಮಿನಿಟ್ಸ್ ಅಲ್ಲಿ, ಯಾಕಂದ್ರೆ ನಾವು 1/4 ಭಾಗದಷ್ಟು ಮಾತ್ರ ಹಾಕಿದ್ದಲ್ಲ. ಸೊ ಇಡ್ಲಿಗಾದ್ರೆ ನಾವು ಫುಲ್ ಹಾಕ್ತೇವೆ, ಹಾಗಾಗಿ ತುಂಬಾ ಟೈಮ್ ತಗೊಳ್ತದೆ. 1/4 ಭಾಗ ಆಗ್ತದೆ, ಉಬ್ಬಿ ಬರ್ತದೆ ಅದು. ಇದು ಉಬ್ಬಿ ಬರುದಿಲ್ಲ, ನಾವು ಎಷ್ಟು ಹಾಕಿದ್ದೇವೆ ಅಷ್ಟೇ ಇರುತ್ತೆ. ಹೌದು. ಬಟ್ ಇದು ನೀವು ಹಿಂದಿನ ಕಾಲದ ರೆಸಿಪಿ ಅಂತ ಹೇಳಿದ್ರಿ, ಯಾವ್ದಾದ್ರು ಒಕೇಶನ್ಗೆ ಅಂತದ್ದೇನಿಲ್ಲ? ಯಾವಾಗಲೂ ಬೆಳಗ್ಗೆ ಇದು ನನ್ನ ಅಮ್ಮನಿಂದ ನಾನು ಕಲಿತದ್ದು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಕಲಿಸಿಕೊಟ್ಟದ್ದಕ್ಕಾಗಿ. ಇನೋವೇಟಿವ್ ಅಲ್ಲ ಅಲ್ವಾ? ಇಲ್ಲ, ಹೌದೌದು, ಮುಂಚಿನ ಕಾಲದಲ್ಲಿ ಮಾಡ್ತಾ ಇದ್ರು. ಸೊ ಹಾಗೆ ಇಲ್ಲಿ ಕಮ್ಮಿ, ಜಾಸ್ತಿ ಉಡುಪಿ ಸೈಡ್ ಎಲ್ಲ ಮಾಡ್ತಾರೆ. ಇದು ಉಡುಪಿ ಸೈಡ್ ಅಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಾತಾಡ್ತಾ ಅಲ್ಲಿ ಬೆಂದಿದೆ. ಇದನ್ನು ತೆಗಿಯೋಣ ಇನ್ನು. ಪ್ಲೇಟ್ ಬೆಂದಿದೆಯಾ ಇದು? 5 ನಿಮಿಷ. 5 ನಿಮಿಷದಲ್ಲಿ ಬೆಂತದೆ. ಆಫ್ ಮಾಡ್ಲಾ?
ಆಫ್ ಮಾಡಿ. ನಾನು ತೆಕ್ಕೊಡ್ಲಾ? ಸರಿ. ಓಕೆ, ಇದಕ್ಕೆ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ಮೇಲ್ಗಡೆ. ಇದು ಹಾಗೆ ಒಂದೊಂದೇ ಕಪ್ಪಲ್ಲೇ ಸರ್ವ್ ಮಾಡುವಂಥದ್ದು? ಇಲ್ಲ ಇಲ್ಲ, ಇದು ತಣ್ಣಗೆ ಆದ ನಂತರ, ಬಿಸಿ ಎಲ್ಲ ಆರಿದ ನಂತರ ನಾವು ಪ್ಲೇಟಿಗೆ ಸರ್ವ್ ಮಾಡ್ಬೋದು. ಬಿಸಿ ಇರ್ತದಲ್ಲ, ಇದು ತಣ್ಣಗೆ ಆದ್ಮೇಲೆ ನಾವು ತೆಗಿಬೇಕು. ಅದರ ನಂತರ ಏನು ತೆಂಗಿನ ತುರಿ ಅಲ್ಲ, ಬಿಸಿ ಇರುವಾಗಲೇ ಹಾಕೊಳ್ಳೋದು? ಬಿಸಿ ಇರುವಾಗ ಹಾಕೊಳ್ಬೇಕು. ತಣ್ಣಗೆ ಆದ ನಂತರ ಇಡ್ಲಿ ತೆಗೆದ್ರೆ ಆಯ್ತು ನಾವು ಸರ್ವಿಂಗಿಗೆ. ಓಕೆ, ಸ್ವಲ್ಪ ಕೂಲ್ ಆಗಬೇಕಿದೆ. ತಣ್ಣಗಾದ ನಂತರವೇ ಅದನ್ನ ತೆಗೆದು, ಇಲ್ಲದ್ರೆ ಬದಿಯಲ್ಲೆಲ್ಲ ಅಂಟ್ತದೆ. ಒಂದು 2 ಮಿನಿಟ್ಸ್ ಸಾಕು. 2 ಮಿನಿಟ್ಸ್ ಅಲ್ಲಿ ತಣ್ಣಗಾಗಿರುತ್ತೆ. ಓಕೆ, ನಾವಿದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಏನು ಕೂಡ ಅಂಟುವುದಿಲ್ಲ ನೋಡಿ. ಎಷ್ಟು ನೀಟಾಗಿ ಬರ್ತಾ ಇದೆ. ಹೌದು, ಎಣ್ಣೆ ಹಾಕಿರ್ತೀವಲ್ಲ. ಇದು ಹೆಚ್ಚಾಗಿ ಮಾಡುವಂಥದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ. ಸೊ ರಾತ್ರಿ ಏನು ರೆಡಿ ಮಾಡಿ ಇಟ್ಟಿಲ್ಲ ಅಂದ್ರೂ ಕೂಡ ಬೆಳಿಗ್ಗೆ ಬೇಗ ಎದ್ರು ಬೆಳಿಗ್ಗೆ ಬೇಗ ಇದ್ರು ಒಂದು 4 ಅವರ್ಸ್ ನೆನೆದ್ರೆ ಸಾಕು. ಹೌದು, ಆಕ್ಚುಲಿ ಬೆಳ್ತಿಗೆ ಹಾಕಿ ಅಷ್ಟೊತ್ತೂ ಬೇಕು ಅಂತ ಇರಲ್ಲ ಅಲ್ವಾ? ಕೆಲವೊಮ್ಮೆ. ಬಿಸಿ ಬಿಸಿಯಾದ ಬೆಲ್ಲದ ಇಡ್ಲಿ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಫಾಸ್ಟ್ ಇಡ್ಲಿ ಅಂದ್ರೆ ಇದೇ ನಾನು ನೋಡಿದ್ದು. ರವೆ ಇಡ್ಲಿ ಕೂಡ ಸ್ವಲ್ಪ ಹೊತ್ತಾದ್ರೂ ಫರ್ಮೆಂಟ್ ಆಗೋದಕ್ಕೆ ಇಡಬೇಕು. ಫರ್ಮೆಂಟ್ ಆಗ್ಬೇಕಂತ ಇಲ್ಲ, ಏನು ಅವಶ್ಯಕತೆ ದಿಢೀರನೆ ಮಾಡಬಹುದು ನಾವು. ಅದ್ರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಬಂದ ನನಗೆ. ನೀವು ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ. ಖಂಡಿತವಾಗ್ಲು ನೀರು ಹದ ನೋಡ್ತಾ ಇರುವಾಗ ಇದು ಸಾಫ್ಟ್ ಆಗಿ ಪಿಚ್ಕ ಆಗುತ್ತೆ ಅನ್ಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಕೈಯಲ್ಲಿ ಕೂಡ ಇಟ್ಕೊಳ್ಬೋದು, ಅಷ್ಟೂ ಚೆನ್ನಾಗಿ, ಅಷ್ಟು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ. ಸೂಪರ್, ಐ ಆಮ್ ಇಂಪ್ರೆಸ್ಡ್. ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು. ಸೊ ಹಳೆ ಕಾಲದ ರೆಸಿಪಿ ಅಂತ ಹೇಳ್ತಾರೆ. ಇದಕ್ಕೆ ಎಷ್ಟು ಈಸಿ ಇದೆ, ಎಷ್ಟು ಕಮ್ಮಿ ವೆಚ್ಚದಲ್ಲಿ, ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ತಯಾರಾಗುತ್ತೆ. ಸೂಪರ್. ಹೇಗೆ ಮಾಡೋದು ಈ ಬೆಲ್ಲದ ಇಡ್ಲಿ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬೆಲ್ಲದ ಇಡ್ಲಿ ತಯಾರಿಸೋ ವಿಧಾನ: ಮೊದಲು ಬೆಳ್ತಿಗೆ ಅಕ್ಕಿಯನ್ನು 4 ಗಂಟೆಗಳ ಕಾಲ ನೆನೆಸಿ, ನಂತರ 4 ರಿಂದ 5 ಚಮಚ ತೆಂಗಿನ ತುರಿ, ಬೆಲ್ಲ 1/4 ಕಪ್ನಷ್ಟು, ರುಚಿಗೆ ಅನುಸಾರವಾಗಿ ಉಪ್ಪು, ಏಲಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟನ್ನು ನೀರು ದೋಸೆಯ ಹದಕ್ಕೆ ತೆಳು ಮಾಡಿಕೊಳ್ಳಿ. ಬಳಿಕ ಬಟ್ಟಲಿಗೆ ಎಣ್ಣೆ ಸವರಿ ಬಟ್ಟಲ 1/4 ಭಾಗದಷ್ಟು ಹಿಟ್ಟನ್ನು ಹುಯ್ದು 10 ನಿಮಿಷ ಬೇಯಿಸಿ. ಇಡ್ಲಿ ಬೆಂದ ನಂತರ ಮೇಲಿನಿಂದ ತೆಂಗಿನ ತುರಿ ಉದುರಿಸಿ ತಣ್ಣಗಾದ ನಂತರ ಸರ್ವ್ ಮಾಡಿ. ಈಗ ರುಚಿಕರವಾದ ಬೆಲ್ಲದ ಇಡ್ಲಿ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಬೆಲ್ಲದ ಇಡ್ಲಿ ಏನೋ ಫಟಾಫಟ್ ಸೂಪರ್ ಫಾಸ್ಟ್ ಆಗಿ ರೆಡಿ ಇತ್ತು. ಸೊ ಯಾವುದೇ ಫಾಸ್ಟ್ ಫುಡ್ಗಿಂತ ಅಷ್ಟು ಸೂಪರ್ ಫಾಸ್ಟಲ್ಲಿ ಇದು ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಇದೇ ರೀತಿ ಇರುತ್ತಾ? ಯಾವ ರೀತಿಯಾದಂಥ ರೆಸಿಪಿ? ಹಳೆ ಕಾಲದ, ಹೊಸ ಕಾಲದ ಯಾವುದು ರಿವೀಲ್ ಮಾಡಿಲ್ಲ, ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಆವಾಗಿಂದ. ಸೊ ಏನೆಲ್ಲ ಹೇಳ್ಕೊಡ್ತಾರೆ ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್. ಸೊ ಒಂದಂತೂ ಬಿಸಿಯಾಗಿರುವಂಥ ಇಡ್ಲಿ, ಅದರಲ್ಲೂ ಕೂಡ ಬೆಲ್ಲದ ಇಡ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿದರು. ಯಾವ ರೀತಿ ಇದೆ ಏನು ಟೇಸ್ಟ್ ನೋಡ್ಬೇಕು ಆಮೇಲೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದೋ ರೆಸಿಪಿ ಇದೆ, ಬಾಳೆ ಎಲೆ ಕಾಣ್ತಾ ಇತ್ತು ನನಗೆ. ಯಾವ ರೆಸಿಪಿಯೋ ಗೊತ್ತಿಲ್ಲ, ಅಥವಾ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಕೇಳೋಣ. ಎಸ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ನಾನು ಬಾಳೆ ಎಲೆಯಲ್ಲಿ ಮಾಡಿದ ಸ್ಟೀಮ್ ಫ್ರೈ, ಬಂಗುಡೆ ಸ್ಟೀಮ್ ಫ್ರೈ.
ಬಾಳೆ ಎಲೆಯಲ್ಲಿ ಮಾಡಿದ್ದು ಹೌದು. ಸ್ಟೀಮ್ಡ್ ಫ್ರೈ. ಸ್ಟೀಮ್ ಫ್ರೈ, ಬಂಗುಡೆ ಸ್ಟೀಮ್ ಫ್ರೈ. ಬಂಗುಡೆ ಸ್ಟೀಮ್ ಫ್ರೈ. ಹೌದು, ಗ್ರೀನ್ ಮಸಾಲ ಹಾಕಿ ಸ್ಟೀಮ್ ಫ್ರೈ ಮಾಡುದು. ಸ್ವಲ್ಪ ಒಂದೊಂದೇ ಅಂದಾಜು ಸಿಕ್ತು. ಸರಿ, ಹಾಗಾದ್ರೆ ನೀವು ಹೇಳ್ಕೊಡಿ, ನಾನು ನೋಡ್ತೀನಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಮೊದಲಿಗೆ ಸ್ಟೀಮ್ ಇಡ್ಲಿಕ್ಕೆ ನಾನು ಫಸ್ಟ್ಗೆ ಸ್ಟೀಮ್ ಇಟ್ಕೊಂಡ್ಬಿಡೋದಾ? ಹೌದೌದು. ಸರಿ. ಸೊ ಒಳ್ಳೆ ದೊಡ್ಡ ಸ್ಟೀಮರ್ ಇಟ್ಕೊಂಡ್ ಬಂದಿದ್ದೀರಿ. ಸೊ ಗ್ಯಾಸ್ ಆನ್ ಮಾಡ್ಲಾ? ಹೌದು, ಸ್ಲೋ ಇರಲಿ. ಓಕೆ. ನಂತರ ನಾನು ಆಲ್ರೆಡಿ ಗ್ರ್ಯಾಂಡ್ ಮಾಡ್ಕೊಂಡು ತಗೊಂಡು ಬಂದಿದ್ದೇನೆ ಗ್ರೀನ್ ಮಸಾಲ. ಗ್ರೀನ್ ಮಸಾಲ ಏನೆಲ್ಲ ಹಾಕಿದ್ದೀರಿ? ಇದಕ್ಕೆ ಹಸಿರು ಮೆಣಸಿನಕಾಯಿ ಒಂದು 10ರಿಂದ 12, ಬೆಳ್ಳುಳ್ಳಿ, ಓಕೆ, ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು, ಲೈಮ್ ಜ್ಯೂಸ್ ಸಹ ಹಾಕ್ಬೋದು. ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬಾಳೆ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಹುಣಸೆ ಹಣ್ಣು, ಉಪ್ಪು, ಇಷ್ಟೇ. ಹೌದು. ಸೊ ನಾವು ಯಾವಾಗ್ಲೂ ರೆಡ್ ಚಿಲ್ಲಿ ತಗೊಳ್ಳೋ ಬದಲು ಗ್ರೀನ್ ಚಿಲ್ಲಿ ತಗೊಂಡಿದ್ದೀರಿ. ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಇದೆ. ಹೌದು, ರೆಡ್ ಚಿಲ್ಲಿ ಕೂಡ ತಗೊಳ್ಬಹುದು. ಕೆಂಪು ಹಣ್ಣಾಗಿದ್ದದ್ದು ಕಲರ್ ಸ್ವಲ್ಪ ಡಿಫರೆನ್ಸ್ ಬರ್ತದೆ ಅಷ್ಟೇ. ಓಕೆ. ಅಂದ್ರೆ ಈ ಗ್ರೀನ್ ಚಿಲ್ಲಿಯ ಬದಲು ಕೆಂಪಾಗಿದ್ದು ಒಣಮೆಣಸಲ್ಲ, ಅದರಲ್ಲಿ ಕೂಡ ಮಾಡ್ಬೋದು, ಅದು ಕೂಡ ಒಳ್ಳೇದಾಗ್ತದೆ. ಒಣಮೆಣಸು ಹಾಕೊಂಡು ಗ್ರೈಂಡ್ ಮಾಡಿ ಇದೇ ಮಸಾಲ ಹಾಕಿ ಹಾಕಿ ಮಾಡ್ಬೋದು, ಅದು ಕೂಡ ಒಳ್ಳೇದಾಗುತ್ತೆ. ಹೌದಾ? ಹೌದು, ಟೇಸ್ಟಿ ಬರುತ್ತೆ. ಹೌದು, ಟೇಸ್ಟ್. ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇದೆ ಇದು ಟೇಸ್ಟ್ ಇದೆ ಅಂತ ಹೇಳಿ. ಸೊ ಎಷ್ಟು ಉಪ್ಪು ಹಾಕೊಳ್ಬೇಕು? ತುಂಬಾ ಕೆಲವೊಂದು ನಾವು ಫಿಶ್ ಫ್ರೈಗೆ ಹಾಕುವಾಗ ಹೌದು, ಉಪ್ಪು ಸ್ವಲ್ಪ ಜಾಸ್ತಿ, ಸ್ವಲ್ಪ ಬೇಕಾ? ಕೂಡ ಉಪ್ಪು ಸ್ವಲ್ಪ ಜಾಸ್ತಿ. ಹೌದೌದು. ಈಗ ಬಾಳೆ ಎಲೆಯನ್ನು ನಾನು ಬಾಡಿಸ್ತಾ ಇದ್ದೇನೆ ಸ್ವಲ್ಪ. ಬಾಳೆ ಎಲೆಯಲ್ಲಿ ಕಟ್ಲಿಕ್ಕಿದೆ, ಹಾಗಾಗಿ ಸ್ವಲ್ಪ ಬಾಡಿಸಿದ್ರೆ ನಮ್ಗೆ ಈಸಿ ಆಗ್ತದೆ ಕಟ್ಲಿಕ್ಕೆ. ಒಂದು ಪ್ಲೇಟ್ ಕೊಡಿ. ಸೊ ನಿಮಗೂ ಕೂಡ ಬಾಳೆ ಎಲೆದೇ ಪ್ಲೇಟ್ ಕೊಡ್ತೀನಿ. ಸರಿ. ಸೊ ಸಾಕಾ ಬಾಡಿಸ್ಕೊಂಡು? ಸಾಕು, ಒಂದು ಸಾಕು. ನಾನು ಒಂದು ಬಾಡಿಸ್ಕೊಂಡ್ರೆ ಸಾಕಾ? ಇಲ್ಲ, ಎಲ್ಲ ಕೂಡ ಬಾಡಿಸ್ಕೊಳ್ಬೇಕಾ? 3 ಫಿಶ್ ತಗೊಂಡಿದ್ದೇನೆ, ಹಾಗಾಗಿ 3 ಎಲೆ ಬಾಡಿಸ್ತಾ ಇದ್ದೇನೆ ನಾನು. ನಾವು ಫಿಶ್ ಎಷ್ಟು ತಗೊಳ್ತೇವೆ ಅಷ್ಟು ಎಲೆ ತಗೊಂಡ್ರೆ ಸಾಕು. ಅಂದ್ರೆ 3 ತಗೊಂಡಿದ್ದೇನೆ, ಒಂದೊಂದು ಬಾಳೆ ಎಲೆ. ಒಂದು ಸೈಜ್ ಯಾವ ರೀತಿ ಇರ್ತದೆ ಆ ರೀತಿ ಕಟ್ ಮಾಡಬೇಕು ನಾವು ಎಲೆಯನ್ನು. ಸರಿ, ನಾನು ಈ ಕಡೆ ಮಾಡ್ಕೊಡ್ತೀನಿ, ನೀವು ಕಂಟಿನ್ಯೂ ಮಾಡಿ. ಹಾಗಾದ್ರೆ ಇದು ಇನ್ನೊಂದು ಪ್ಲೇಟ್ ಕೊಡಿ. ಬೇರೆ ಅದರಲ್ಲಿ ಸಾಕಾ? ಇಷ್ಟು ಬಾಡಿದ್ದು ಸಾಕು. ಇನ್ನೊಂದು ಪ್ಲೇಟ್ ಕೊಡಿ, ಅದರಲ್ಲಿ ಇರಲಿ. ತಗೊಳ್ಳಿ. ಈ ರೀತಿ ಕಟ್ ಮಾಡಿಡ್ಬೇಕು ಮೀನನ್ನು. ಇದರ ಒಳಗೆ ಮಸಾಲ ಫಿಲ್ ಮಾಡಬೇಕು, ರುಬ್ಬಿದಂತ ಮಸಾಲೆಯನ್ನ. ಈ ಮಸಾಲೆಯನ್ನ ರುಬ್ಬಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ? ರುಬ್ಬಿ ಇಟ್ಕೊಳ್ಬಹುದು. ಫ್ರಿಜ್ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬಹುದು. ಎಷ್ಟು ದಿನ ಇಡಬಹುದು? 1 ವಾರ ತನಕ ಇಡಬಹುದು, ಏನಾಗುದಿಲ್ಲ. ನಾವು ಒಂದು ವೇಳೆ ರುಬ್ಬಿದ್ರಲ್ಲಿ ಹೆಚ್ಚಾದ್ರೆ ಅದನ್ನು ಸ್ಟೋರ್ ಮಾಡಿಡ್ಬಹುದು. ಇನ್ನೊಂದ್ಸಲ ಫಿಶ್ ಇದ್ರೆ ಅದಕ್ಕೆ ಬೇಕಾದ್ರೆ ಮಾಡ್ಕೊಡ್ಬಹುದು. ಸ್ವಲ್ಪ ಎಲೆಗೆ ಹಾಕ್ತಾ ಇದ್ದೇನೆ ನಾನಿಲ್ಲಿ. ಎಲೆಗೆ ಯಾಕೆ? ಅದು ಮೀನು ಹೀರ್ಕೊಳ್ಬೇಕು ಸ್ವಲ್ಪ. ಅಂದ್ರೆ ಮೀನಿನ ಮೇಲೆ ಹಾಕೊಳ್ಳೋದಿಲ್ಲ, ಮೀನಿನ ಮೇಲೆ ಕೂಡ ಒಳಗೆ ತುಂಬಿಸಿ ಅದರ ಅಡಿಭಾಗಕ್ಕೆ ಮತ್ತೆ ಮೇಲೆ ಸ್ವಲ್ಪ. ಹಾಗೆ ನಾವು ಸ್ವಲ್ಪ ಹೊತ್ತು ಇಡುದಾದ್ರೆ ಇಡ್ಬಹುದು. ಇದನ್ನು ಇಲ್ಲಿ ಕ್ವಿಕ್ ಆಗಿ ಮಾಡೋದ್ರಿಂದ ನಾನು ಇಡ್ತಾ ಇಲ್ಲ. ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ನಾವು ಇಡ್ಬಹುದು ಮಸಾಲೆ ಹಾಕಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಿದ್ದೇನೆ, ಇದು ಬಾಳೆ ದಿಂಡಿನದ್ದೇ ನಾನು ಎಲ್ಲ ತೆಗೆದಿಟ್ಟಿದ್ದೇನೆ. ಯಾವುದು ಕೂಡ ವೇಸ್ಟ್ ಆಗುದಿಲ್ಲ, ಎಲ್ಲ ನ್ಯಾಚುರಲ್. ಹೌದು.
ಓಕೆ, ಒಂದು ರೆಡಿ ಆಯಿತು. ಈಗ ಹೆಡ್ ಮತ್ತೆ ಟೇಲ್ ಈ ಕಡೆ ಓಪನ್ ಇದೆ. ಹೌದು, ಏನಾಗಲ್ಲ. ಅದು ಅದರ ಜ್ಯೂಸಸ್ ಹಾಗೆ ಹರಿದು ಹೋಗೋದಿಲ್ವಾ? ಇಲ್ಲ ಇಲ್ಲ, ಏನಾಗೋದಿಲ್ಲ. ಸ್ಟೀಮ್ ಇಡ್ತೇವಲ್ಲ ನಾವು. ಸೊ ಇದು ಮಾತ್ರ ಕನ್ಸಿಸ್ಟೆನ್ಸಿ ತಿಕ್ಕಾಗಿರ್ಬೇಕು. ಇಲ್ಲ ಇಲ್ಲ, ಸ್ವಲ್ಪ ಇಷ್ಟೇ ತಿಕ್ಕ ಇರ್ಬೇಕು, ಇಷ್ಟೇ. ಜಾಸ್ತಿ ನೀರು ಹಾಕ್ಬಾರ್ದು. ಸೊ ಹುಣಸೆ ಹುಳಿ ಹಾಕಿರೋದ್ರಿಂದ ಈ ಕಲರ್ ಬರುತ್ತೆ. ಹೌದು. ಲೆಮನ್ ಜ್ಯೂಸ್ ಹಾಕಿದ್ರೆ ನಿಮ್ಗೆ ಗ್ರೀನಿಶ್ ಬರ್ತದೆ. ಓಕೆ, ನಮ್ಮ ಮೀನು ರೆಡಿಯಾಗಿದೆ. ಸ್ಟೀಮಿಗೆ ಇಡ್ತಾ ಇದ್ದೇನೆ. 5 to 10 ಮಿನಿಟ್ಸ್ ಇದು ಬೇಯಬೇಕು. ಓಕೆ. ಸೊ 5 to 10 ಮಿನಿಟ್ಸ್ ಅದರಲ್ಲೇ ಸ್ಟೀಮಲ್ಲೇ ಬೇಯಬೇಕು. ಸೊ ಇದು ಕೂಡ ನೀವು ನಿಮ್ಮ ಅಮ್ಮನಿಂದ ಕಲ್ತಿದ್ದ ನೀವಾಗೆ? ಇಲ್ಲ, ಇದು ನಾನು ಕಲ್ತು ಅಮ್ಮನಿಗೆ ಹೇಳಿಕೊಟ್ಟಿದ್ದು. ಸೊ ಉಲ್ಟಾ ಜನರೇಷನ್ ಉಲ್ಟಾ ಹೋಗ್ತಾ ಇದೆ ಈ ಕಡೆ. ಕೆಲವೊಮ್ಮೆ ಅವರಿಂದ ನಾವು ಕಲಿಬೇಕಾಗ್ತದೆ, ಕೆಲವೊಂದ್ಸಲ ನಮ್ಮಿಂದ ಅವರು ಕಲಿಬೇಕಾಗ್ತದೆ. ನಾನು ಕೂಡ ಹೊಸ ರೆಸಿಪಿ ಏನಾದ್ರು ಟ್ರೈ ಮಾಡಿದ್ರೆ ಅವರಿಗೆ ಹೇಳ್ತೇನೆ, ನಾನು ಈ ತರ ಮಾಡಿದ್ದೇನೆ, ನೀವು ಕೂಡ ಟ್ರೈ ಮಾಡಿ. ಅದು ಸ್ವಲ್ಪ ಕಷ್ಟ ಇದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ, ಸ್ವಲ್ಪ ಈಸಿ ಇದ್ರೆ ಪಸತು ಬರನೆ ಕಲೆಗೆ ಪಡು. ಈಗ ಏನಿತ್ತಂಡಲ್ಲ ಮೀನ್ ಕಜ್ಜಿ ಪುತ್ತಂಡೆ ಅವರ ಡೊಂಡ್ರೆಗೊಂದು. ಸೊ ಅದಕ್ಕೆ ಮೀನ್ ಬೇಕು ಅಂತಿದ್ರೆ ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ಇದು ಕೂಡ ಮಾಡಿ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಸೊ ನೀವ್ ಹೇಳ್ಕೊಟ್ರಿ ಅಮ್ಮನಿಗೆ? ಅಮ್ಮ ಏನ್ ಹೇಳಿದ್ರು? ಅಮ್ಮನ್ ರಿಯಾಕ್ಷನ್ ಹೇಗಿತ್ತು? ಒಳ್ಳೇದಿತ್ತಂತ ಹೇಳಿದ್ದಾರೆ. ಒಂದ್ಸಲ ನಾನು ಕೆಂಪು ಮಸಾಲ ಹಾಕಿ ನಾನೇ ಅವರಿಗೆ ಮಾಡಿ ಕೊಟ್ಟಿದ್ದೇನೆ, ಅದು ಅವರಿಗೆ ನೆನಪಿರ್ಲಿಲ್ಲ. ಸೊ ನಾನು ಅದಕ್ಕೆ ಈ ತರ ಮನೆಯಲ್ಲಿ ಟ್ರೈ ಮಾಡಿ ಅವರಿಗೆ ಹೇಳಿಕೊಟ್ಟೆ, ಈ ತರ ಮಾಡಿ ನೀವು. ಅದಕ್ಕೆ ಹೇಳಿದ್ರು ಒಳ್ಳೇದಾಗಿದೆ ಅಂತ. ಹೌದು, ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ನೋಡಿ, ಒಂದೊಂದು ಜನರೇಷನ್ದು ಕೂಡ ಯಾವುದೇ ಕೂಡ ನಾ ಆಗ್ಲೇ ಹೇಳಿದೆ. ಸೊ ಹಳೆ ಕಾಲದ ರೆಸಿಪಿ ಅವ್ರು ನಿಮ್ಗೆ ಹೇಳ್ಕೊಟ್ಟಿದ್ರಿಂದ ಅದು ನಿಮ್ಗೆ ಈಸಿ ಆಯ್ತು. ಸೊ ನೀವು ಈಸಿಯರ್ ವೇ ನಿಮ್ಮ ತಾಯಿಗೆ ಹೇಳ್ಕೊಡುವಾಗ ಅದು ಕೂಡ ಅವರು ಕೂಡ ಅಳವಡಿಸ್ಕೊಳ್ಳುವಾಗ ಆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇದೆ ಅಲ್ವಾ? ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಹೋಗ್ಲಿಕ್ಕೆ ನನ್ನ ಅತ್ತೆ ಕೂಡ ಮೀನೆಲ್ಲ ಮಾಡ್ಕೊಟ್ಟಿದ್ದಾರೆ, ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಇದೆಲ್ಲ ಮೀನೆಲ್ಲ ಮಾಡ್ಕೊಟ್ಟಿದ್ದಾರೆ? ಹೌದೌದು. ಏನಾದ್ರೂ ಇದ್ರೆ ಹೇಳ್ತಾರೆ ಪ್ರಿಪರೇಷನ್ಗೆ, ಈ ತರ ಮಾಡು. ಮತ್ತೆ ಮೀನು ಮಾವ ತಂದು ಕೊಟ್ಟಿದ್ದಾರೆ. ಹೌದು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಕೊಡ್ತಾ ಇದೀವಿ. ಈಗ ತೆಗಿತಿದ್ದೇವೆ. ಅರೋಮ ಬರ್ತಾ ಇದೆ. ಹೌದು, ತೆಗಿದ? ತೆಗಿ. ಹೀಗೆ ಬೇಯಿಸಿ ಕೂಡ ತಿನ್ಬಹುದು. ಕೆಲವರಿಗೆ ಇಷ್ಟ ಆಗದಿದ್ರೆ ಇದನ್ನು ಹೀಗೆ ಫ್ರೈ ಮಾಡಿ ಕೂಡ ತಿನ್ಬಹುದು. ಅಂದ್ರೆ ಸ್ಟೀಮ್ ಬಂದ ನಂತರ? ಬಂದ ನಂತರ. ಓಕೆ. ಈಗ ನಾವು ಹಾಗೆ ತಿನ್ನೋದಾ? ಇಲ್ಲ, ಫ್ರೈ ಮಾಡಿ ತಿನ್ನೋಣ. ಫ್ರೈ ಮಾಡಿ. ಹೌದು. ಸೊ ಇದನ್ನ ಹಾಗಾದ್ರೆ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ತವ ಹಾಕಬೇಕು ಒಂದು. ಆಯಿಲ್ ಹಾಕ್ಬೇಕಾ? ಸ್ವಲ್ಪ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೆ ತಿನ್ನಿ ಅಥವಾ ಯಾವುದೇ ಅಡುಗೆಗೂ ಬಳಸಿ. ಬೆಸ್ಟ್ ಆಯಿಲ್ ಅಂದರೆ ಇದೆ. ಹಾಕ್ಬೇಕಾ? ಸಾಕು ಇಷ್ಟೇ ಸಾಕು. ಒಂದೊಂದೇ ಫ್ರೈಯಲ್ಲಿ ಹಾಕ್ತಾ ಇದ್ದೇನೆ ಪ್ಯಾನಲ್ಲಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕಾಯಿಸಬೇಕು, ಎರಡೂ ಕಡೆ ಕಾಯಿಸಬೇಕು. ಸೊ ಇದು ಆ್ಯಕ್ಚುಲಿ ಟ್ರಾವೆಲಿಂಗ್ ಅಂತ ಅಲ್ಲ, ನಾವು ಈಗ ಏನಾದರೂ
ಇದಕ್ಕೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಬೋದು. ಇದೇ ರೀತಿ ಹಾಗೆ ಫುಲ್ ಇದನ್ನೇ ಮಾಡಿ ಕೊಡ್ಬೋದು. ಹಾಕ್ಬೋದು. ಸರ್ವ್ ಮಾಡುವಾಗ ಕೂಡ ಅದನ್ನ ನಾವು ಹೇಗೆ ಫ್ರೈ ಮಾಡಿರ್ತೀವಿ ಅದನ್ನೇ ಹಾಗೆ ಕೊಟ್ಟರು ಕೂಡ ಆಗುತ್ತೆ. ಹೌದೌದು ಅಲ್ವಾ? ಒಂದು ಇಡೀ ಅವರಾಗೆ ಓಪನ್ ಮಾಡಿ ತಿನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಇರ್ತದೆ ಒಳಗೆ ಸರ್ಪ್ರೈಸ್ ಆಗಿ ಮಾಡ್ಕೊಳ್ಬೋದು. ನನ್ನ ಪ್ರಕಾರ ಅದರ ಜ್ಯೂಸಸ್ ಅದರಲ್ಲೇ ಉಳ್ಕೊಂಡಿರುತ್ತೆ. ಹೌದು ಹೌದು. ಆ ಟೇಸ್ಟ್ ಜಾಸ್ತಿ ಇರ್ತದೆ. ಇನ್ನೊಂದು ಕಡೆ ತಿರುವಿ ಹಾಕೋಣ. ಬಾಳೆ ಎಲೆ ಪೂರ್ತಿ ಬಾಡಿದೆ. ಹಾಗೆ ಆದ್ರೆ ಬೆಂದಿದೆ ಅಂತ ಅರ್ಥ. ಹೌದು. ಈಗ ನಾವು ಪ್ಲೇಟಿಗೆ ತೆಗೆಯೋಣ ಇದನ್ನು. ಗ್ಯಾಸ್ ಸ್ಟವ್ ಆಫ್ ಮಾಡ್ತಿದ್ದೇನೆ. ಇದೀಗ ರೆಡಿ ಆಗಿದೆ ಇದು. ಸೊ ಸರ್ವ್ ಮಾಡೋದಿದ್ರು ಕೂಡ ಹಾಗೆ ಸರ್ವ್ ಮಾಡ್ಬೋದು, ಓಪನ್ ಮಾಡಿ ಸರ್ವ್ ಮಾಡ್ಕೊಳ್ಬೋದು. ನಾನು ಓಪನ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಆ ಜ್ಯೂಸಸ್ ಹಾಗೆ ರಿಟೇನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫುಲ್ ವಿತ್ ಲೀಫ್ ಅದನ್ನ ಸರ್ವ್ ಮಾಡಬೇಕು. ಸೊ ಇದರಲ್ಲಿ ಇರುವಂತ ಜ್ಯೂಸ್ ಹಾಗೆ ಉಳ್ಕೊಂಡಿರ್ತದೆ. ಬಿಸಿ ಬಿಸಿಯಾದ ಬಂಗುಡೆ ಸ್ಟೀಮ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೂಪರ್. ಈ ರೀತಿ ಬಾಳೆ ಎಲೆಯಲ್ಲಿ ಲೈನ್ ಆಗಿ ಮೀನನ್ನು ನನಗೆ ಸರ್ವ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಬಂಗುಡೆ ಸ್ಟೀಮ್ಡ್ ಬಂಗುಡೆ ಫ್ರೈ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಗ್ರೀನ್ ಮಸಾಲಾ ಫ್ರೈ ಇದು. ಸೊ ಡಿಫ್ರೆಂಟ್ ಆಗಿದೆ. ಸೊ ಯೂಶ್ವಲಿ ಕೆಲವರಿಗೆ ರೆಡ್ ಹಾಗೆ ಚಿಲ್ಲೀಸ್ ಇಷ್ಟ ಆಗಲ್ಲ ಅಂತ ಹೇಳಿದರೆ ಗ್ರೀನ್ ಚಿಲ್ಲಿಯಿಂದ ಡಿಫ್ರೆಂಟ್ ಟೇಸ್ಟ್ ಬರ್ಬೋದು. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬಂಗುಡೆ ಸ್ಟೀಮ್ಡ್ ಫ್ರೈ ತಯಾರಿಸುವ ವಿಧಾನ: ಮೊದಲು 10 ರಿಂದ 12 ಹಸಿಮೆಣಸಿಗೆ, ಬೆಳ್ಳುಳ್ಳಿ, ಶುಂಠಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಮಸಾಲೆ ತಯಾರಿಸಿಟ್ಟುಕೊಳ್ಳಿ. ನಂತರ ಬಾಳೆ ಎಲೆಯನ್ನು ಬಾಡಿಸಿ, ಆನಂತರ ಶುಚಿಗೊಳಿಸಿದ ಮೀನಿನ ಒಳಗೆ ಹಾಗೂ ಮೇಲಿನಿಂದ ಮಸಾಲೆಯನ್ನು ಸವರಿ ಎಲೆಯನ್ನು ಮಡಚಿಕೊಳ್ಳಿ. ಬಳಿಕ ಹಬೆಯಲ್ಲಿ ಬೇಯಿಸಿ. ಮೀನು ಬೆಂದ ನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿ. ಈಗ ಬಿಸಿ ಬಿಸಿಯಾದ ಬಾಯಲ್ಲಿ ನೀರೂರಿಸುವ ಬಂಗುಡೆ ಸ್ಟೀಮ್ಡ್ ಫ್ರೈ ಸವಿಯಲು ಸಿದ್ಧ. ಸೊ ಈ ಕಡೆ ನಿಮ್ಮ ರೆಸಿಪಿ, ಈ ಕಡೆ ನಿಮ್ಮ ತಾಯಿ ಹೇಳ್ಕೊಟ್ಟಿದ್ದಂಥ ರೆಸಿಪಿ. ಸೊ ಫಸ್ಟ್ ಹಾಗಾದರೆ ಅಮ್ಮ ಹೇಳ್ಕೊಟ್ಟಿದ್ದಂಥದ್ದು. ಓಕೆ, ಇದನ್ನು ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ಹಾಗೇ ಪೂರ್ತಿಯಾಗಿ ತಿನ್ಬೋದು ನನ್ನ ಪ್ರಕಾರ. ಸ್ಮೂತ್ ಆಗಿದೆ. ಈ ಆಲ್ಬಾಯ್ ಅಂತ ಮಾಡ್ತಾರೆ. ಆಲ್ಬಾಯ್ ಸೇಮ್ ಅದೇ ಟೇಸ್ಟ್, ಎಕ್ಸಾಕ್ಟ್ ಟೇಸ್ಟ್ ಆಲ್ಬಾಯ್ ಇದು. ಸೊ ಅದನ್ನ ಹಾಗೆ ಮಗ್ಚಿ ಸ್ವಲ್ಪ ಮಗ್ಚಿ ಇದು ಮಾಡಿ ಮತ್ತೆ ಇದು ಮಾಡ್ತಾರೆ. ಸೇಮ್ ಥೇಟ್ ಅದೇ ಟೇಸ್ಟ್ ಇದೆ ಎಕ್ಸಾಕ್ಟ್ಲಿ. ಸೊ ತುಂಬ ಎಡಿಸ್ತೋದು. ವಾವ್, ಸೂಪರ್. ಸೊ ಈಗ ಮೀನು ತಗೊಳ್ಳಿ. ಎಷ್ಟು ಕರೆಕ್ಟಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಸೂಪರ್ಬಾಗಿ ಬಂದಿದೆ, ಪರ್ಫೆಕ್ಟ್ಲಿ ಕುಕ್. ಮುಳ್ಳಿಂದ ಕರೆಕ್ಟಾಗಿ ಬಿಡ್ತಾ ಇದೆ ಅಂತ ಹೇಳಿದರೆ ಪರ್ಫೆಕ್ಟ್ಲಿ ಕುಕ್ಡ್. ವಾವ್, ಸ್ಪೈಸಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ
ನೀವು ಹೇಳಿದ್ರಿ ತುಂಬ ಹೊತ್ತು ಇಡಬೇಕು ಅಂತ, ಅರ್ಧ ಗಂಟೆಗಳ ಕಾಲ ಇಟ್ಕೊಳ್ಬೇಕು ಅಂತ. ನಮಗೋಸ್ಕರ ತಕ್ಷಣ ಮಾಡ್ತಾ ಇದ್ದೀನಿ ಅಂತ, ಬಟ್ ಗೊತ್ತೇ ಆಗ್ತಾ ಇಲ್ಲ ಇದು ಇಮಿಡಿಯೇಟ್ ನೀವು ಮಸಾಲೆ ಹಾಕಿ ಮಾಡಿದಂತ. ಕರೆಕ್ಟಾಗಿ ಆ ಹುಳಿ ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಸೊ ಇನ್ನೂ ಅರ್ಧ ಗಂಟೆಗಳ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ಬೋದು. ಸೂಪರ್ ಆಗಿದೆ, ವೆರಿ ಟೇಸ್ಟಿ, ಸೂಪರ್. ಥ್ಯಾಂಕ್ ಯು. ಸೊ 2 ರೆಸಿಪಿ ಕೂಡ, ಸೊ ನೀವು ಜೈ ನಿಮ್ಮ ಅಮ್ಮನೂ ಜೈ, ಇಬ್ಬರದು ಕೂಡ ಪಾಸ್. ತುಂಬ ಚೆನ್ನಾಗಿದೆ, ವೆರಿ ನೈಸ್, ತುಂಬ ಹಿಡಿಸ್ತು. ಸೊ ಐ ಲವ್ಡ್ ಇಟ್ ಥರಲಿ. ಇದೇ ರೀತಿ ಬೇರೆ ಬೇರೆ ರೆಸಿಪಿ ಅಮ್ಮನಿಂದನೂ ಕಲೀರಿ, ನೀವು ಕೂಡ ಒಂದು ಇನೋವೇಷನ್ ಮಾಡ್ತಾ ಇರಿ. ಸೊ ಚೆನ್ನಾಗಿದೆ ನಿಮ್ಮ ಇನೋವೇಟಿವ್ ಡಿಶ್ ಆ್ಯಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಒಂದಂತೂ ಆಲ್ಬಾಯ್ ನನಗೆ ನನ್ನ ಅಮ್ಮನ ಕೈದು ತುಂಬ ಇಷ್ಟ. ಸೊ ನೀವು ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದನ್ನು ಮಾಡಿಕೊಟ್ಟಿದ್ದೀರಿ, ಥೇಟ್ ಅದೇ ರೀತಿ ಟೇಸ್ಟ್ ಬಂದಿದೆ. ನಾನಂತೂ ಆ ತಟ್ಟೆ ಪೂರ್ತಿ ಮುಗಿಸ್ತೀನಿ. ಒಳ್ಳೆ ರೆಸಿಪಿ ಹೇಳ್ಕೊಟ್ರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಇದರಿಂದ ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ, ಟ್ರೈ ಮಾಡಿ. ಅಮ್ಮನ ನನ್ನಕ್ಕೆ ಓಡಾ ಕೇಳಿಕೊಂಡು ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಯಾವಾಗಲೂ ಹೇಳ್ತೀನಿ, ಅಮ್ಮನ ಕೈ ರುಚಿಗೆ ಸರಿಸಾಟಿ ಯಾವುದೂ ಇಲ್ಲ ಅಂಥೇಳಿ. ಖಂಡಿತವಾಗ್ಲೂ ಒಳ್ಳೆ ಟೇಸ್ಟಿ ರೆಸಿಪೀಸ್ ಎರಡೂ ಕೂಡ. ಸೊ ಅಮ್ಮನಿಂದ ಕಲಿತಂಥ ರೆಸಿಪಿ ಆಗಿರಲಿ, ನಾವಾಗೇ ಇನೋವೇಟಿವ್. ಸೊ ಅವರು ಕೂಡ ಒಂದು ಅಮ್ಮ. ಸೊ ಅವರ ಮಗುವಿಗೆ ಎಷ್ಟು ಪ್ರೀತಿಯಿಂದ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ 2 ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗಂತೂ ಈ ಬೆಲ್ಲದ ಇಡ್ಲಿ ಆಲ್ಬಾಯ್ ಟೇಸ್ಟ್ ಬಂತು, ನನ್ನ ಅಮ್ಮನ ನೆನಪಾಯಿತು ನನಗೆ. ನಾನು ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.